ಮಲಯಾಳಂ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದ ನಟ ಕಲಾಭವನ್ ನವಾಜ್ ಅವರು ಮರ್ಮ ಸನ್ನಿವೇಶದಲ್ಲಿ ಕೇರಳದ ಚೊಟ್ಟಾನಿಕ್ಕರ ಹೋಟೆಲ್ವೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ವಸತಿ ಬಿಡದಿಯ ಹೋಟೆಲ್ ಕೋಣೆಯಲ್ಲಿ ಕಲಾಭವನ್ ನವಾಜ್ ಅವರ ಮೃತದೇಹ ಕಂಡುಬಂದಿದೆ. ಹೃದಯಾಘಾತದಿಂದ ಸಾವು ಸಂಭವಿಸಿರಬಹುದು ಎಂದು ಒಂದು ಅಂದಾಜು. ಪೊಲೀಸರು ಸಂಶಯಾಸ್ಪದ ಸಾವು ಎಂದು ತನಿಖೆಯನ್ನ ಆರಂಭಿಸಿದ್ದಾರೆ. ಚೊಟ್ಟಾನಿಕ್ಕರದಲ್ಲಿ ಅವರು ತಮ್ಮ ಪ್ರಗಂಬನಂ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿದ್ರು. ಶುಕ್ರವಾರ ಹೊರಡುವುದಾಗಿ ಹೇಳಿದ್ರು. ಆದರೆ ಹೋಗದ್ದು ಕಂಡು ರೂಮ್ ಬಾಯಿ ಹೋಗಿ ನೋಡಿದಾಗ ನಟ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿ ಅವರು ಮಡಿದಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕೋಣೆಯಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡುಬಂದಿಲ್ಲ. ಎಸ್ಡಿಟಿ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹ ಇಡಲಾಗಿದೆ. ಪ್ರಸಿದ್ಧ ರಂಗಭೂಮಿ ಕಲಾವಿದ ದಿವಂಗತ ಅಬುಬಕರ್ ಮಗನಾದ ಕಲಾಭವನ್ ನವಾಜ್ ಮಲಯಾಳಂ ಚಿತ್ರರಂಗದಲ್ಲಿ ಪೋಷಕ ಮತ್ತು ಹಾಸ್ಯ ಪಾತ್ರಗಳಲ್ಲಿ ಹೆಸರನ್ನ ಮಾಡಿದ್ರು. Pull up the flicks and I take it on gear. Pull up the hands and I feel more beer. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.